ವಿವೇಕಾನಂದ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು ಹಾಗೂ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ KRMSS ಮಂಗಳೂರು ವಿಭಾಗ ಇದರ ರಾಣಿ ಅಬ್ಬಕ್ಕ ಎಟ್ 500 ರಾಷ್ಟ್ರೀಯ ವಿಚಾರ ಸಂಕಿರಣದ ಅಂಗವಾಗಿ ಮಾತನಾಡಲು ನಾವಿಲ್ಲಿ ಸೇರಿದ್ದೇವೆ. ಮೊದಲನೇದಾಗಿ ನಮ್ಮ ಸಂಸ್ಥೆಯ ಬಗ್ಗೆ ಹೇಳೋದಾದರೆ, ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ಪುತ್ತೂರು ಎಜುಕೇಷನ್ ಸೊಸೈಟಿ ಇಂದ ಆರಂಭವಾದ 1965ರಲ್ಲಿ ಆರಂಭವಾದ ಸಂಸ್ಥೆ ನಮ್ಮದು. ಈಗ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಎಂಬ ಮರುನಾಮಕರಣಗೊಂಡು ಸಂಸ್ಥೆ ಮುಂದುವರಿಯುತ್ತಾ ಇದೆ. ಇದರ ಮುಖ್ಯ ಸಂಸ್ಥೆಯಾದ ವಿವೇಕಾನಂದ ಪದವಿ ಸ್ವಾಯತ್ತ ಕಾಲೇಜು ಇದು ಗುಣಮಟ್ಟದ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯತೆ, ಆಧ್ಯಾತ್ಮಿಕತೆ, ಸಾಂಸ್ಕೃತಿಕತೆಗೆ ಒತ್ತು ಕೊಟ್ಟು ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. UGC ಇಂದ ಮಾನ್ಯತೆ ಪಡೆಯುವುದಕ್ಕೋಸ್ಕರ ಮೊದಲನೇದಾಗಿ 2004ರಲ್ಲಿ UGC ಇಂದ NAC B+ ಗ್ರೇಡಿನೊಂದಿಗೆ ಮಾನ್ಯತೆ ಪಡೆದು ಮುಂದೆ 2011 ಹಾಗೂ 2017ರಲ್ಲಿ A ಗ್ರೇಡಿನೊಂದಿಗೆ ಮರು ಮಾನ್ಯತೆ ಪಡೆದುಕೊಂಡಿದೆ. ಅದೇ ಮುಂದುವರಿದು 2022ರಲ್ಲಿ ಸ್ವಾಯತ್ತತೆಯನ್ನು ಪಡೆದುಕೊಂಡು ಇದೀಗ ಮುಂದುವರಿಯುತ್ತಾ ಇದೆ. 60 ಸಂವತ್ಸರಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಕಾಲೇಜಿನ ಇತಿಹಾಸ ವಿಭಾಗದೊಂದಿಗೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗ ಇದರ ಸಹಯೋಗದೊಂದಿಗೆ ಈಗ ಇತಿಹಾಸ ವಿಭಾಗದಿಂದ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ರಾಣಿ ಅಬ್ಬಕ್ಕ ಎಟ್ 500 ಎಂಬ ವಿಷಯದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಬರುವ 16ನೇ ತಾರೀಕು ನಾಡಿದ್ದು ಸೋಮವಾರದಂದು ನಮ್ಮ ಕಾಲೇಜಿನ ವಠಾರದಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇದರ ಕೃಷ್ಣಚೇತನ ಬಿಲ್ಡಿಂಗಿನ ವೀರ ಸಾವರ್ಕರ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇತಿಹಾಸ ವಿಭಾಗದ ಬಗ್ಗೆ ಹೇಳೋದಾದರೆ, ಇತಿಹಾಸದ ವಿಭಾಗದ ಬೆಳವಣಿಗೆಯಲ್ಲಿ ನುರಿತ ಉಪನ್ಯಾಸಕರು ಶ್ರಮವಹಿಸಿದ್ದಾರೆ. ವಿಶೇಷವಾಗಿ ಹೇಳೋದಾದರೆ ಡಾಕ್ಟರ್ VB ಅರ್ತಿಕಜೆ ಎಲ್ಲರಿಗೂ ಪರಿಚಯಸ್ಥರು, ಪತ್ರಕರ್ತರು. ಡಾಕ್ಟರ್ ಸುರೇಂದ್ರ ರಾವ್, ಪ್ರೊಫೆಸರ್ ಕುರಿಯನ್, ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್, ಶ್ರೀಮತಿ ರಜನಿ ಇವರುಗಳ ಮುಂದಾಳತ್ವದಲ್ಲಿ ವಿಭಾಗವು ತುಂಬ ಹೆಸರು ಮಾಡಿದೆ. ಇದೀಗ ಡಾಕ್ಟರ್ ಪ್ರಮೋದ್ MG ಅಂತೆ ಇನ್ನೊಂದು ಹೆಸರು ಬಿಟ್ಟು ಇದು ನನಗೆ ಡಾಕ್ಟರ್ ಶ್ರೀಧರ್ ನಾಯ್ಕ ಕೂಡ ಈ ನಿಟ್ಟಿನಲ್ಲಿ ತುಂಬ ಕಾರ್ಯ ನಿರ್ವಹಿಸಿದರು. ಈಗ ಡಾಕ್ಟರ್ ಪ್ರಮೋದ್ MG ಇವರ ನೇತೃತ್ವದಲ್ಲಿ ಈಗ ವಿಭಾಗ ಮುಂದುವರಿಯುತ್ತಾ ಇದೆ. ಈ ಸಂದರ್ಭದಲ್ಲಿ ವಿಚಾರ ಸಂಕಿರಣವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳೀಯ ಇತಿಹಾಸದಲ್ಲಿ 500 ವರ್ಷಗಳ ಹಿಂದೆ ಪೋರ್ಚುಗೀಸರ ವಿರುದ್ಧ ಹೋರಾಡಿ ನಮ್ಮ ರಾಷ್ಟ್ರಕ್ಕೆ ಹೆಸರು ತಂದಂತಹ ರಾಣಿ ಅಬ್ಬಕ್ಕ ಇವರ 500 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಣಿ ಅಬ್ಬಕ್ಕ ಎಟ್ 500 ಎಂಬ ವಿಷಯದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡವರು ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ABRMS ಹಾಗೂ KRMSS ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ. ನಾಡಿದ್ದು ಸೋಮವಾರದಂದು 16ನೇ ತಾರೀಕು ಈಗಾಗಲೇ ಹೇಳಿದಂತೆ ವಿಚಾರ ಸಂಕಿರಣವನ್ನು ನಡೆಯಲಿದೆ. ಬೆಳಗಿನ ಅವಧಿಯಲ್ಲಿ ವಿಚಾರ ಸಂಕಿರಣದ ಉದ್ಘಾಟನೆಗೆ ಶೋಭಾ ಕರಂದ್ಲಾಜೆ ಮಾನ್ಯ ಕೇಂದ್ರ ಸಚಿವರು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ MSME ರಾಜ್ಯ ಸಚಿವಾಲಯ, ಭಾರತ ಸರ್ಕಾರ, ನವದೆಹಲಿ. ಹಾಗೆ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ನಮ್ಮ ಸಂಸ್ಥೆಯ ಹಿರಿಯರು, ಅಧ್ಯಕ್ಷರು ಆದಂತಹ ಡಾಕ್ಟರ್ K ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಅಂತೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಸೇರಲಿದ್ದಾರೆ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಂಸದರು, ದಕ್ಷಿಣ ಕನ್ನಡ, ಹಾಗೂ ಶ್ರೀ ಕುಲದೀಪ್ M ಚೌಟ, ಚೌಟರ ಅರಮನೆ, ಮೂಡಬಿದ್ರೆ. ಶ್ರೀ ಲಕ್ಷ್ಮಣ್ ಗುಂಟ,
ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ABRMS ನವದೆಹಲಿ. ಅಂತೆಯೇ ಶ್ರೀ ಮುರಳೀಕೃಷ್ಣ KN ನ್ಯಾಯವಾದಿಗಳು, ಸಂಚಾಲಕರು ವಿವೇಕಾನಂದ ಪದವಿ ಕಾಲೇಜ್ ಪುತ್ತೂರು. ಅಂತೆಯೇ ಪ್ರೊಫೆಸರ್ ಗುರುನಾಥ್ ಬಡಿಗೇರ ಅಧ್ಯಕ್ಷರು KRMSS ಬೆಂಗಳೂರು, ಇವರುಗಳು ಗೌರವ ಉಪಸ್ಥಿತಿಯಲ್ಲಿರುತ್ತಾರೆ. ಇನ್ನೊಬ್ಬರು ವಿಶೇಷ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಆಶಿಮಾ ಮಂಗಳ, ಜಾಯಿಂಟ್ ಸೆಕ್ರೆಟರಿ UGC ನ್ಯೂ ಡೆಲ್ಲಿ, ಇವರು ಕೂಡ ಆಗಮಿಸಲಿದ್ದಾರೆ. ಮುಂದುವರಿದಂತೆ ಬೆಳಗಿನ ಅವಧಿಯಲ್ಲಿ 2 ಗೋಷ್ಠಿಗಳು ನಡೆಯಲಿದೆ, ವಿಚಾರಗೋಷ್ಠಿಗಳು. ಸಮಕಾಲೀನ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕಳ ಪ್ರಸ್ತುತತೆ ಎಂಬ ವಿಷಯದಲ್ಲಿ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಚಿಂತಕರು ಹಾಗೂ ಖ್ಯಾತ ವಾಗ್ಮಿಗಳು ಕಾರ್ಕಳ, ಇವರು ಉಪನ್ಯಾಸ ನೀಡಲಿದ್ದಾರೆ. ಗೋಷ್ಠಿ ಅಧ್ಯಕ್ಷತೆಯನ್ನು ಶ್ರೀ ರವೀಂದ್ರ P, ಅಧ್ಯಕ್ಷರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು, ಇವರು ನಡೆಸಿಕೊಡಲಿದ್ದಾರೆ. ಅಂತೆ ಎರಡನೇ ವಿಚಾರಗೋಷ್ಠಿ ಉಪನ್ಯಾಸಕರಾಗಿ ಡಾಕ್ಟರ್ ತುಕಾರಾಮ್ ಪೂಜಾರಿ, ಅಧ್ಯಕ್ಷರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ, ಸಂಚಯಗಿರಿ, ಬಂಟ್ವಾಳ, ದಕ್ಷಿಣ ಕನ್ನಡ, ಇವರು ಭಾರತದ ಇತಿಹಾಸ, ರಾಣಿ ಅಬ್ಬಕ್ಕಳ ಕೊಡುಗೆ ಎಂಬ ವಿಷಯದಲ್ಲಿ ಗೋಷ್ಠಿ ನಡೆಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಯಶೋಧ ರಾಮಚಂದ್ರ, ವಿಶ್ರಾಂತ ಪ್ರಾಂಶುಪಾಲರು, ನೆಹರು ಮೆಮೋರಿಯಲ್ ಕಾಲೇಜು, ಸುಳ್ಯ, ಇವರು ವಹಿಸಲಿದ್ದಾರೆ. ಕಲಾಸಾರಥಿ ತೋನ್ಸೆ ಪುಷ್ಕಳ್ ಕುಮಾರ್ ಅವರಿಂದ ವೀರ ರಾಣಿ ಅಬ್ಬಕ್ಕ ಎಂಬ ವಿಷಯದಲ್ಲಿ ಕಥಾ ಕೀರ್ತನೆ ನಡೆಯಲಿದೆ. ಸಮಾರಂಭದಲ್ಲಿ ವೀರರಾಣಿ ಅಬ್ಬಕ್ಕ ಗೌರವ ಪುರಸ್ಕಾರವನ್ನು ನೀಡಲಿದ್ದೇವೆ. ಸುಮಾರು 21 ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತಹ, ಸಾಧನೆ ಮಾಡಿದಂತಹ ಸುಮಾರು 21 ಮಹಿಳಾ ಸಾಧಕರಿಗೆ ಗೌರವ ಪುರಸ್ಕಾರವನ್ನು ನೀಡಲಿದ್ದೇವೆ. ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿ ಶ್ರೀಮತಿ ಸುರೇಖಾ ಶೆಟ್ಟಿ, ರಿಜಿಸ್ಟ್ರಾರ್ ಜನರಲ್, ಅಲಯನ್ಸ್ ವಿಶ್ವವಿದ್ಯಾಲಯ, ಬೆಂಗಳೂರು. ಹಾಗೆ ದೈವಾರಾಧನೆ ಫೀಲ್ಡಲ್ಲಿ ಹೆಸರು ಮಾಡಿದವರು ಶ್ರೀಮತಿ ಸುಂದರಿ ನಲಿಕೆ, ಪೆರುವಾಯಿ. ಸಮಾಜ ಸೇವೆ ಸಂಘಟನೆಯಲ್ಲಿ ತೊಡಗಿಕೊಂಡವರು ಡಾಕ್ಟರ್ ಆಶಾ ಜ್ಯೋತಿ ರೈ, ಅಧ್ಯಕ್ಷರು, ಆಸರೆ ಚಾರಿಟೇಬಲ್ ಟ್ರಸ್ಟ್, ಮಂಗಳೂರು. ಅಂತೆಯೇ ಬಾಲ ಸಂಸ್ಕಾರ ಶಿಕ್ಷಣ ಈ ವಿಷಯದಲ್ಲಿ ಹೆಸರಾಂತರು ಶ್ರೀಮತಿ ಗೀತಾ ಲಕ್ಷ್ಮೀಶ್, ಅಧ್ಯಕ್ಷರು, ತುಳುವೆರಕಲ್ಲ, ರಿಜಿಸ್ಟರ್ಡ್, ಮಂಗಳೂರು. ಉದ್ಯಮಶೀಲತೆ ವಿಭಾಗದಲ್ಲಿ ಶ್ರೀಮತಿ ಮಹಾಲಕ್ಷ್ಮಿ, ಮಂಗಳಾ ಎಂಟರ್ಪ್ರೈಸಸ್, ದಾರದ ಕೊಕ್ಕು, ಪುತ್ತೂರು. ಪ್ರಕೃತಿ ಚಿಕಿತ್ಸೆ ಮತ್ತು ಸಮಗ್ರ ಸ್ವಾಸ್ಥ್ಯ ವಿಭಾಗದಲ್ಲಿ ಡಾಕ್ಟರ್ ಗ್ರೀಷ್ಮಾ ವಿವೇಕ್ ಆಳ್ವಾ, ಆಡಳಿತಾಧಿಕಾರಿಗಳು, ಆಳ್ವಾಸ್ ಫಾರ್ಮಸಿ, ಮೂಡಬಿದ್ರೆ. ಆಂಬ್ಯುಲೆನ್ಸ್ ಚಾಲನೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಮಹಿಳಾ ಸಾಧಕಿ ಶ್ರೀಮತಿ CS ರಾಧಿಕಾ, ಚಾಲಕರು, ಮಾಲಕರು, ಕಾವೇರಿ ಆಂಬ್ಯುಲೆನ್ಸ್ ಸರ್ವಿಸಸ್, ಮಂಗಳೂರು. ಮುಂದುವರಿದಂತೆ ರುದ್ರಭೂಮಿ ಸೇವೆಯಲ್ಲಿ ವಿಶೇಷ ಸಾಧನೆ ಮಾಡಿದಂಥ ಶ್ರೀಮತಿ ವನಜಾ ಪೂಜಾರ್ತಿ, ಬೀಡಿನಗುಡ್ಡೆ, ಉಡುಪಿ. ನಾಟಿ ವೈದ್ಯೆ ಶ್ರೀಮತಿ KB ಅಮ್ಮಣ್ಣಿ, ಸೂಲಗೀರ್ತಿ ಮತ್ತು ನಾಟಿ ವೈದ್ಯರು, ತೋರ, ವಿರಾಜಪೇಟೆ. ಭಾರತೀಯ ಕಲೆಗಳು ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ರಾವ್, ನಿರ್ದೇಶಕರು, ನಾಟ್ಯಾರಾಧನಾ ಮತ್ತು ಯಕ್ಷಾರಾಧನಾ ಕಲಾ ಕೇಂದ್ರ, ಮಂಗಳೂರು. ತುಳು ಸಾಹಿತ್ಯ ಸಂಘಟನೆ ಕ್ಷೇತ್ರದಲ್ಲಿ ಶ್ರೀಮತಿ ಯಶೋಧ ಕೇಶವ್, ಪ್ರವರ್ತಕರು, ತುಳುನಾಡ ಧ್ವನಿ ಅಂತರ್ಜಾಲ ಪತ್ರಿಕೆ, ಉಡುಪಿ. ಯಕ್ಷಗಾನ ಪ್ರಸಂಗ ಸಾಹಿತ್ಯ ಈ ಕ್ಷೇತ್ರದಲ್ಲಿ ಹೆಸರಾಂತರು ಶ್ರೀಮತಿ ಶುಭಾಶಯ ಜೈನ್, ಬೆಳುವಾಯಿ, ಮೂಡಬಿದರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಹೆಸರಾಂತರಾದಂಥ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ, ಯಕ್ಷಗುರುಗಳು, ಮಂಗಳೂರು. ಪರಿಸರ ಕ್ಷೇತ್ರದಲ್ಲಿ ಶ್ರೀಮತಿ ಸಂಧ್ಯಾ, ಉಪನ್ಯಾಸಕರು, ಜೈನ್ ಪದವಿ ಪೂರ್ವ ಕಾಲೇಜು, ಮೂಡಬಿದರೆ. ತಾಳಮದ್ದಳೆ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡುತ್ತಿರುವರು ಶ್ರೀಮತಿ ಶುಭಾ ಅಡಿಗ, ಅರ್ಥಧಾರಿಗಳು, ಪುತ್ತೂರು. ಆಯುರ್ವೇದ ಕ್ಷೇತ್ರದಲ್ಲಿ ಹೆಸರಾಂತರು ಶ್ರೀಮತಿ ರೂಪಲೇಖ, ಆಡಳಿತ ಪಾಲುದಾರರು, SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್, ಪುತ್ತೂರು. ಸಮುದಾಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಶ್ರೀಮತಿ ಭವ್ಯರಾಣಿ PC, ಸಂಸ್ಥಾಪಕರು, ಶೈನ್ ಇಂಡಿಯಾ ಟ್ರಸ್ಟ್, ಅನಂತಾಡಿ, ಬಂಟ್ವಾಳ. ಅಂತೆಯೇ ಭರತನಾಟ್ಯ ಕ್ಷೇತ್ರದಲ್ಲಿ ವಿದುಷಿ ಶ್ರೀಮತಿ ಶಾಲಿನಿ ಆತ್ಮಭೂಷಣ್, ಪುತ್ತೂರು. ಉದಯೋನ್ಮುಖ ಕಲಾವಿದೆಯಾದ ಕುಮಾರಿ ಶ್ರಾವ್ಯ ಯು, ಭರತನಾಟ್ಯ ಕಲಾವಿದೆ, ಮಂಗಳೂರು. ಪತ್ರಿಕೋದ್ಯಮ ವಿಭಾಗದಲ್ಲಿ ಹೆಸರಾಂತರಾದಂತಹ ಕುಮಾರಿ ಶಹನಾ ಮುಮ್ತಾಜ್, ನೆಲ್ಯಡ್ಕ, ನಿರೂಪಕಿ, ವಿಕ್ರಮ TV. ಹಾಗೂ ಯೋಗ ಮತ್ತು ಧ್ಯಾನ ಕ್ಷೇತ್ರದಲ್ಲಿ ಹೆಸರಾಂತರಾದಂತಹ ಶ್ರೀಮತಿ KM ದೀಪಿಕಾ, ಶಿಕ್ಷಕರು, ಆರ್ಟ್ ಆಫ್ ಲಿವಿಂಗ್, ಮಂಗಳೂರು. ಇಷ್ಟು ಜನ ಮಹಿಳಾ ಸಾಧಕಿಯರಿಗೆ ಗೌರವ ಪುರಸ್ಕಾರವನ್ನು ನೀಡಲಿದ್ದೇವೆ ಕಾರ್ಯಕ್ರಮದಲ್ಲಿ. ಸಮಾರಂಭ ಕಾರ್ಯಕ್ರಮವು ಮಧ್ಯಾಹ್ನ ನಂತರದ ಅವಧಿಯಲ್ಲಿ 2 ರಿಂದ 3:30 ಅವಧಿಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ KM ಕೃಷ್ಣ ಭಟ್ ಇವರು ವಹಿಸಲಿದ್ದಾರೆ.
ಸಮಾರೋಪ ಭಾಷಣವನ್ನು ನೀಡಲು ಶ್ರೀ ಗುಂಟ ಲಕ್ಷ್ಮಣ್, ರಾಷ್ಟ್ರೀಯ ಸಹಸಂಘಟನಾ ಕಾರ್ಯದರ್ಶಿ ABRMS ನವದೆಹಲಿ ಇವರು ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಹಾಗೂ ಶ್ರೀ ಅಮರ್ ಕೋಟೆ, ಸಂಸ್ಥಾಪಕರು, ಜಬನೇರ್ ಬೆದ್ರಾ ರಿಜಿಸ್ಟರ್ಡ್, ಮೂಡಬಿದಿರೆ, ಇವರು ನಮ್ಮೊಂದಿಗಿರುತ್ತಾರೆ. ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ವಿವೇಕಾನಂದ ಪದವಿ ಕಾಲೇಜು ಸ್ವಾಯತ್ತ ಇದರ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಯ್ಯ, ಸಂಚಾಲಕರಾದಂತಹ ಶ್ರೀ ಮುರಳೀಕೃಷ್ಣ KN, ನ್ಯಾಯವಾದಿಗಳು, ಪುತ್ತೂರು, ಹಾಗೆಯೇ ಪ್ರೊಫೆಸರ್ ಶಿವಪೂಜಿ ಕೋಟಿ, ಸಂಚಾಲಕರು ABRMS ಕರ್ನಾಟಕ, ಪ್ರೊಫೆಸರ್ ರೋಹಿಣಿ ಕುಮಾರ್ ಹಿಲ್ಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ KRMSS ಬೆಂಗಳೂರು, ಹಾಗೂ ಡಾಕ್ಟರ್ CV ಮರಿದೇವರ ಮಠ, ಸಂಘಟನಾ ಕಾರ್ಯದರ್ಶಿ KRMSS ಬೆಂಗಳೂರು, ಇವರು ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಿದ್ದಾರೆ. ಅಂತೆಯೇ ವಿವಿಧ ಕಾಲೇಜುಗಳ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ದೇವೆ. ಆಹ್ವಾನಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ವಿಚಾರ ಸಂಕಿರಣದಲ್ಲಿ, ವಿಶೇಷವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ಕೂಡ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.